ಬೆಳಗ್ಗೆ ದೊಡ್ಡ ಸೌಂಡ್ ಆಯಿತು 4 ಗಂಟೆ ಅಷ್ಟೊತ್ತಿಗೆ. ನಾವೆಲ್ಲ ಮಲಗಿದ್ದೆವು, ಒಳ್ಳೆ ನಿದ್ರೆಯಲ್ಲಿದ್ದೆವು. ಆಗ ಸಡನ್ ಆಗಿ ಮರ ಮುರಿದಾಗಿ ಸೌಂಡ್ ಆಯಿತು. ಸೌಂಡ್ ಆಗಿ ಚಾಪೆಯಿಂದ ಹೇಳ್ಬೇಕಾದ್ರೆ ಹೇಳಲಿಕ್ಕೂ ಟೈಮ್ ಇರಲಿಲ್ಲ. ಬಂದು ಬಾಗಿಲು ತೆಗಿಬೇಕಾದ್ರೆ ಅಂಗಳದಲ್ಲಿ ನಿಲ್ಲಿಸಿದ ಕಾರು ಬಂದು ಬಾಗಿಲಲ್ಲಿ ಬಂದು ನಿಂತಿತ್ತು. ಏನು ಮಾಡಲಿಕ್ಕೆ ಆಗಲಿಲ್ಲ. ನಾವು 2 ಸಣ್ಣ ಮಕ್ಕಳು, ಅತ್ತೆ ಪ್ರಾಯ ಆಗಿದೆ, ಮತ್ತು ನಾನು, ನನ್ನ ಯಜಮಾನರು. ಮತ್ತೆ ಎಂತ ಮಾಡಿದೆ, ಫೋನ್ ಮಾಡಿದರೆ ಬರಲಿಕ್ಕೂ ಆಗೋದಿಲ್ಲ ಅವರಿಗೆ. ನೀರಲ್ಲಿ ಫುಲ್ ತೋಡು ಮಣ್ಣು ಬಿದ್ದು ಫುಲ್ ಬಂದಾಯಿತು. ಎಲ್ಲ ತೋಟಕ್ಕೆ ನೀರು ನುಗ್ಗಿ ಅವರಿಗೂ ಬರಲಿಕ್ಕೆ ಆಗೋದಿಲ್ಲ, ನಮಗೂ ಹೋಗ್ಲಿಕ್ಕೆ ಆಗೋದಿಲ್ಲ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಮನೆಯೆಲ್ಲ ಬಾಗಿಲ ಹತ್ರ ಬಂದು, ಮತ್ತು ಪ್ರಾಣಿ ಇದೆಲ್ಲ ಮನೆಗೆ ಸ್ವಲ್ಪ ಹಾನಿಯಾಗಿದೆ. ಬಟ್ಟೆ ಬರೆ ಎಲ್ಲ ಹೋಗಿದೆ, ಅಂತ ಇಲ್ಲ. ಈಗ ಮಕ್ಕಳನ್ನೆಲ್ಲ ಅಜ್ಜಿ ನನಗೆ ಕಳಿಸಿದ್ದೇನೆ. ಅತ್ತೆ ಸಹ ಅವರ ಮಗಳ ಮನೆಗೆ ಹೋಗಿದ್ದಾರೆ. ಈಗ ನಾವು ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಸರ್ಕಾರದಿಂದ ನೀವು ಮನವಿ ಮಾಡ್ತಾ ಇರೋದು ಅದೇ, ನನಗೊಂದು ಮನೆ ಆಗಬೇಕು. ಇಲ್ಲಿ ಇಲ್ಲಿ ನಿಲ್ಲುವಾಗಿಲ್ಲ, ಧೈರ್ಯ ಇಲ್ಲ. ಇನ್ನು ನಿಲ್ಬೋದು, ಏನಾಗ್ಲಿಕ್ಕಿಲ್ಲ ಅಂತ ಆ ಧೈರ್ಯ ಇಲ್ಲ. ಇಲ್ಲಿ ಮನೆ ಕಟ್ಟಲಿಕ್ಕೆ ಸದ್ಯಕ್ಕೆ ನಿಮಗೆ ಮನೆಯದು ವ್ಯವಸ್ಥೆ ಆಗಬೇಕು. ಶಾಲೆಗೆ ಹೋಗುವ ಮಕ್ಕಳಿದ್ದಾರೆ, ಅವರಿಗೊಂದು ವ್ಯವಸ್ಥೆ ಆಗಬೇಕು. ತುಂಬ ಕಷ್ಟ ಆಗ್ತದೆ, ಸಣ್ಣ ಮಕ್ಕಳು. ಹೌದು, ಯಾರಿಲ್ಲದಾಗ ನಾವು ಯಾರಿಲ್ಲದಿರುವಾಗ ಯಾರು ಒಬ್ಬೊಬ್ಬರೇ ನಿಲ್ಲಲಿಕ್ಕೂ ಸಾಧ್ಯ ಇಲ್ಲ. ಮಕ್ಕಳನ್ನು ಹಿಡ್ಕೊಂಡು ಬೊಬ್ಬೆ ಹಾಕಿದ್ರೆ ಯಾರಿಗೂ ಕೇಳಿಲ್ಲ. ಇವತ್ತು ಬೆಳಿಗ್ಗೆ ಹೀಗೆ ಆಗದಿದ್ರೆ, ಕಾರು ಇಲ್ಲ ಅಂತ ಆಗ್ತಿದ್ರೆ ನಾವು ಹೋಗ್ತಿದ್ದೆವು, ಯಾರಿಗೂ ಗೊತ್ತೇ ಇಲ್ಲ, ಜೀವವೇ ಹೋಗ್ತಿತ್ತು. ನಾವು ಸಿಕ್ತಿರ್ಲಿಲ್ಲ, ದೊಡ್ಡ ಘಟನೆ ಆಗ್ತಿತ್ತು. ಈಗ ಮಣ್ಣು ಇದು ಧರೆ ಕುಸಿದಂತ ರಭಸಕ್ಕೆ ಮನೆ ಸಂಪೂರ್ಣ ನಾಶ ಆಗಿದೆ. ಈಗ ಏನು 1, 2, 3 ಕಲ್ಲು ಸಿಗ್ಬೋದು, 4 ಹಂಚು ಸಿಗ್ಬೋದು, ಬಿಟ್ರೆ ಡ್ರೆಸ್ ಸಮೇತ ಹೋಗಿದೆ ನಿಮ್ದು. ನಮ್ದು ಜೀವನ ಬೇಕರಿಯಲ್ಲಿ ನಾವು ತಿಂಡಿ ಮನೆಯಲ್ಲಿ ಹೋಮ್ ಪ್ರಾಡಕ್ಟ್ ಮಾಡುದು, ಚಕ್ಕುಲಿ, ಅದೆಲ್ಲ ಹೋಗಿದೆ. ಇನ್ನೆಲ್ಲ ಹಾಗೆ ಆಗ್ಬೇಕಷ್ಟೇ. ನಮಗೆ ಮುಂದಿನ ಜೀವನಕ್ಕೆ ಅದೇ, ಎಲ್ಲದಕ್ಕೂ ಜೀವನ ಮಾಡ್ಬೇಕಂದ್ರೆ ಅದೇ ಇರೋದು. ತೋಟ ಅಂತ ಇದೆ, ಅದು ಅಷ್ಟಕ್ಕಷ್ಟೇ. ಹಾಗೆ ಇನ್ನು ಜೀವನ ಮಾಡಬೇಕಾದ್ರೆ ಬೇಕರಿ ನಮಗೆ ಹೊಸತಾಗಿ ಸ್ಟಾರ್ಟ್ ಆಗಬೇಕು, ಮನೆ ಆಗಬೇಕು. ಬೆಳಗ್ಗೆ ದೊಡ್ಡ ಸೌಂಡ್ ಆಯಿತು 4 ಗಂಟೆ ಅಷ್ಟೊತ್ತಿಗೆ. ನಾವೆಲ್ಲ ಮಲಗಿದ್ದೆವು, ಒಳ್ಳೆ ನಿದ್ರೆಯಲ್ಲಿದ್ದೆವು. ಆಗ ಸಡನ್ ಆಗಿ ಮರ ಮುರಿದಾಗಿ ಸೌಂಡ್ ಆಯಿತು. ಸೌಂಡ್ ಆಗಿ ಚಾಪೆಯಿಂದ ಹೇಳ್ಬೇಕಾದ್ರೆ ಹೇಳಲಿಕ್ಕೂ ಟೈಮ್ ಇರಲಿಲ್ಲ. ಬಂದು ಬಾಗಿಲು ತೆಗಿಬೇಕಾದ್ರೆ ಅಂಗಳದಲ್ಲಿ ನಿಲ್ಲಿಸಿದ ಕಾರು ಬಂದು ಬಾಗಿಲಲ್ಲಿ ಬಂದು ನಿಂತಿತ್ತು. ಏನು ಮಾಡಲಿಕ್ಕೆ ಆಗಲಿಲ್ಲ. ನಾವು 2 ಸಣ್ಣ ಮಕ್ಕಳು, ಅತ್ತೆ ಪ್ರಾಯ ಆಗಿದೆ, ಮತ್ತು ನಾನು, ನನ್ನ ಯಜಮಾನರು.
ಮತ್ತೆ ಎಂತ ಮಾಡುದು, ಫೋನ್ ಮಾಡಿದ್ರೆ ಬರ್ಲಿಕ್ಕೂ ಆಗುದಿಲ್ಲ ಅವರಿಗೆ. ನೀರಲ್ಲಿ ಫುಲ್ ತೋಡು ಮಣ್ಣು ಬಿದ್ದು ಫುಲ್ ಬಂದಾಯಿತು. ಎಲ್ಲ ತೋಟಕ್ಕೆ ನೀರು ನುಗ್ಗಿ ಅವರಿಗೂ ಬರ್ಲಿಕ್ಕೆ ಆಗುದಿಲ್ಲ, ನಮಗೂ ಹೋಗ್ಲಿಕ್ಕೆ ಆಗುದಿಲ್ಲ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮನೆಯೆಲ್ಲ ಬಾಗಿಲ ಹತ್ರ ಬಂದು ಮತ್ತೆ ಪ್ರಾಣಿ ಇದೆಲ್ಲ ಮನೆಗೆ ಸ್ವಲ್ಪ ಹಾನಿಯಾಗಿದೆ. ಬಟ್ಟೆ ಬರೆ ಎಲ್ಲ ಹೋಗಿದೆ, ಅಂತ ಇಲ್ಲ. ಈಗ ಮಕ್ಕಳನ್ನೆಲ್ಲ ಅಜ್ಜಿ ನನಗೆ ಕಳಿಸಿದ್ದೇನೆ. ಅತ್ತೆ ಸಹ ಅವರ ಮಗಳ ಮನೆಗೆ ಹೋಗಿದ್ದಾರೆ. ಈಗ ನಾವು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಸರ್ಕಾರದಿಂದ ನೀವು ಮನವಿ ಮಾಡ್ತಾ ಇರುವುದು ಅದೇ ನನಗೊಂದು ಮನೆ ಆಗ್ಬೇಕು ಇಲ್ಲಿ. ಆದಷ್ಟು ಬೇಗ ಇಲ್ಲಿ ನಿಲ್ಲುವಾಗಿಲ್ಲ, ಧೈರ್ಯ ಇಲ್ಲ. ಇನ್ನು ನಿಲ್ಬಹುದು, ಏನಾಗ್ಲಿಕ್ಕಿಲ್ಲ ಅಂತ ಆ ಧೈರ್ಯ ಇಲ್ಲ. ಇಲ್ಲಿ ಮನೆ ಕಟ್ಟಲಿಕ್ಕೆ ಸದ್ಯಕ್ಕೆ ನಿಮಗೆ ಮನೆಯದು ವ್ಯವಸ್ಥೆ ಆಗಬೇಕು. ಶಾಲೆಗೆ ಹೋಗುವ ಮಕ್ಕಳಿದ್ದಾರೆ, ಅವರಿಗೊಂದು ವ್ಯವಸ್ಥೆ ಆಗಬೇಕು. ತುಂಬಾ ಕಷ್ಟ ಆಗ್ತದೆ, ಸಣ್ಣ ಮಕ್ಕಳು. ಹೌದು, ಯಾರಿಲ್ಲದಾಗ ನಾವು ಯಾರಿಲ್ಲದಿರುವಾಗ ಯಾರು ಒಬ್ಬೊಬ್ಬರೇ ನಿಲ್ಲಿಕ್ಕೂ ಸಾಧ್ಯ ಇಲ್ಲ. ಮಕ್ಕಳನ್ನು ಹಿಡ್ಕೊಂಡು ಬೊಬ್ಬೆ ಹಾಕಿದ್ರೆ ಯಾರಿಗೂ ಕೇಳಿಲ್ಲ. ಇವತ್ತು ಬೆಳಿಗ್ಗೆ ಹೀಗೆ ಆಗದಿದ್ರೆ ಕಾರ್ಯ ಇಲ್ಲ ಅಂತ ಆಗ್ತಿದ್ರೆ ನಾವು ಹೋಗ್ತಿದ್ದೆವು, ಯಾರಿಗೂ ಗೊತ್ತೇ ಇಲ್ಲ, ಜೀವವೇ ಹೋಗ್ತಿತ್ತು, ನಾವು ಸಿಕ್ತಿರ್ಲಿಲ್ಲ. ದೊಡ್ಡ ಘಟನೆ ಆಗ್ತಿತ್ತು. ಈಗ ಮಣ್ಣು ಇದು ಧರೆ ಕುಸಿದಂತ ರಭಸಕ್ಕೆ ಮನೆ ಸಂಪೂರ್ಣ ನಾಶ ಆಗಿದೆ. ಈಗ ಏನೋ 1, 2, 3 ಕಲ್ಲು ಸಿಗ್ಬೋದು, 4 ಹಂಚು ಸಿಗ್ಬೋದು, ಬಿಟ್ರೆ ಡ್ರೆಸ್ ಸಮೇತ ಹೋಗಿದೆ ನಿಮ್ದು. ನಮ್ದು ಜೀವನ ಬೇಕರಿಯಲ್ಲಿ ನಾವು ತಿಂದು ಮನೆಯಲ್ಲಿ ಹೋಮ್ ಪ್ರಾಡಕ್ಟ್ ಮಾಡುದು, ಚಕ್ಕುಲಿ, ಅದೆಲ್ಲ ಹೋಗಿದೆ. ಇನ್ನೆಲ್ಲ ಹಾಗೆ ಆಗ್ಬೇಕಷ್ಟೇ. ನಮಗೆ ಮುಂದಿನ ಜೀವನಕ್ಕೆ ಅದೇ, ಎಲ್ಲದಕ್ಕೂ ಜೀವನ ಮಾಡ್ಬೇಕಂದ್ರೆ ಅದೇ ಇರೋದು. ತೋಟ ಅಂತ ಇದೆ, ಅದು ಅಷ್ಟಕ್ಕಷ್ಟೇ. ಹಾಗೆ ಇನ್ನು ಜೀವನ ಮಾಡಬೇಕಾದ್ರೆ ಬೇಕರಿ ನಮಗೆ ಹೊಸತಾಗಿ ಸ್ಟಾರ್ಟ್ ಆಗಬೇಕು, ಮನೆ ಆಗಬೇಕು. ಹಾಗೆ ನಿನ್ನೆ ರಾತ್ರಿ ಸುರಿದಂತ ಭಾರಿ ಮಳೆಗೆ 34ನೇ ನೆಕ್ಕಿಲಾಡಿಯ ಆನೆಬೈಲಿನಲ್ಲಿ ಮನೆ ಮೇಲೆ ಗುಡ್ಡ ಕುಸಿತ ಆಗಿದೆ. ಗುಡ್ಡ ಕುಸಿದ ರಭಸಕ್ಕೆ ಮನೆ ಸಂಪೂರ್ಣ ಹಾನಿಯಾಗಿದ್ದು, ಇದೀಗ ಅಲ್ಲಿ ಬಿದ್ದಿರುವಂತ ಮಣ್ಣನ್ನ ಜೆಸಿಬಿ ಯಂತ್ರದ ಮೂಲಕ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ ದೊಡ್ಡ ಸೌಂಡ್ ಆಯ್ತು 4 ಗಂಟೆ ಅಷ್ಟೊತ್ತಿಗೆ. ನಾವೆಲ್ಲ ಮಲಗಿದ್ದೆವು, ಒಳ್ಳೆ ನಿದ್ರೆಯಲ್ಲಿದ್ದೆವು. ಆಗ ಸಡನ್ ಆಗಿ ಮರ ಮುದ್ದಾಗಿ ಸೌಂಡ್ ಆಯಿತು. ಸೌಂಡ್ ಆಗಿ ಚಾಪೆಯಿಂದ ಹೇಳ್ಬೇಕಾದ್ರೆ ಹೇಳಲಿಕ್ಕೂ ಟೈಮ್ ಇರಲಿಲ್ಲ. ಬಂದು ಬಾಗಿಲು ತೆಗಿಬೇಕಾದ್ರೆ ಅಂಗಳದಲ್ಲಿ ನಿಲ್ಲಿಸಿದ ಕಾರು ಬಂದು ಬಾಗಿಲಲ್ಲಿ ಬಂದು ನಿಂತಿತ್ತು. ಏನು ಮಾಡ್ಲಿಕ್ಕೆ ಆಗಲಿಲ್ಲ. ನಾವು 2 ಸಣ್ಣ ಮಕ್ಕಳು, ಅತ್ತೆ ಪ್ರಾಯ ಆಗಿದೆ, ಮತ್ತು ನಾನು, ನನ್ನ ಯಜಮಾನರು. ಮತ್ತೆ ಎಂತ ಮಾಡುದು, ಫೋನ್ ಮಾಡಿದ್ರೆ ಬರ್ಲಿಕ್ಕೂ ಆಗುದಿಲ್ಲ ಅವರಿಗೆ. ನೀರಲ್ಲಿ ಫುಲ್ ತೋಡು ಮಣ್ಣು ಬಿದ್ದು ಫುಲ್ ಬಂದಾಯಿತು. ಎಲ್ಲ ತೋಟಕ್ಕೆ ನೀರು ನುಗ್ಗಿ ಅವರಿಗೂ ಬರ್ಲಿಕ್ಕೆ ಆಗುದಿಲ್ಲ, ನಮಗೂ ಹೋಗ್ಲಿಕ್ಕೆ ಆಗುದಿಲ್ಲ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮನೆಯೆಲ್ಲ ಬಾಗಿಲ ಹತ್ರ ಬಂದು ಮತ್ತೆ ಪ್ರಾಣಿ ಇದೆಲ್ಲ ಮನೆಗೆ ಸ್ವಲ್ಪ ಹಾನಿಯಾಗಿದೆ. ಬಟ್ಟೆ ಬರೆ ಎಲ್ಲ ಹೋಗಿದೆ, ಅಂತ ಇಲ್ಲ. ಈಗ ಮಕ್ಕಳನ್ನೆಲ್ಲ ಅಜ್ಜಿ ನನಗೆ ಕಳಿಸಿದ್ದೇನೆ. ಅತ್ತೆ ಸಹ ಅವರ ಮಗಳ ಮನೆಗೆ ಹೋಗಿದ್ದಾರೆ. ಈಗ ನಾವು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ.
ಈಗ ಸರ್ಕಾರದಿಂದ ನೀವು ಮನವಿ ಮಾಡ್ತಾ ಇರೋದು ಅದೇ ನನಗೊಂದು ಮನೆ ಆಗ್ಬೇಕು ಇಲ್ಲಿ. ಆದಷ್ಟು ಬೇಗ ಇಲ್ಲಿ ನಿಲ್ಲುವಾಗಿಲ್ಲ, ಧೈರ್ಯ ಇಲ್ಲ, ಇನ್ನು ನಿಲ್ಬೋದು ಏನಾಗ್ಲಿಕ್ಕಿಲ್ಲ ಅಂತ ಆ ಧೈರ್ಯ ಇಲ್ಲ. ಇಲ್ಲಿ ಮನೆ ಕಟ್ಟಲಿಕ್ಕೆ ಸದ್ಯಕ್ಕೆ ನಿಮಗೆ ಮನೆಯದು ವ್ಯವಸ್ಥೆ ಆಗಬೇಕು. ಶಾಲೆಗೆ ಹೋಗುವ ಮಕ್ಕಳಿದ್ದಾರೆ, ಅವರಿಗೊಂದು ವ್ಯವಸ್ಥೆ ಆಗಬೇಕು. ತುಂಬಾ ಕಷ್ಟ ಆಗ್ತದೆ, ಸಣ್ಣ ಮಕ್ಕಳು. ಹೌದು, ಯಾರಿಲ್ಲದಾಗ ನಾವು ಯಾರಿಲ್ಲದಿರುವಾಗ ಯಾರು ಒಬ್ಬೊಬ್ಬರೇ ನಿಲ್ಲಿಕ್ಕೂ ಸಾಧ್ಯ ಇಲ್ಲ. ಮಕ್ಕಳನ್ನು ಹಿಡ್ಕೊಂಡು ಬೊಬ್ಬೆ ಹಾಕಿದ್ರೆ ಯಾರಿಗೂ ಕೇಳಿಲ್ಲ. ಇವತ್ತು ಬೆಳಿಗ್ಗೆ ಹೀಗೆ ಆಗದಿದ್ರೆ ಕಾರ್ಯ ಇಲ್ಲ ಅಂತ ಆಗ್ತಿದ್ರೆ ನಾವು ಹೋಗ್ತಿದ್ದೆವು, ಯಾರಿಗೂ ಗೊತ್ತೇ ಇಲ್ಲ, ಜೀವವೇ ಹೋಗ್ತಿತ್ತು, ನಾವು ಸಿಕ್ತಿರ್ಲಿಲ್ಲ. ದೊಡ್ಡ ಘಟನೆ ಆಗ್ತಿತ್ತು. ಹೌದು. ಈಗ ಆ ಮಣ್ಣು ಇದು ಧರೆ ಕುಸಿದಂತ ರಭಸಕ್ಕೆ ಮನೆ ಸಂಪೂರ್ಣ ನಾಶ ಆಗಿದೆ. ಈಗ ಏನೋ 1, 2, 3 ಕಲ್ಲು ಸಿಗ್ಬೋದು, 4 ಹಂಚು ಸಿಗ್ಬೋದು, ಬಿಟ್ರೆ ಡ್ರೆಸ್ ಸಮೇತ ಹೋಗಿದೆ ನಿಮ್ದು. ನಮ್ದು ಜೀವನ ಬೇಕರಿಯಲ್ಲಿ ನಾವು ತಿಂಡಿ ಮನೆಯಲ್ಲಿ ಹೋಮ್ ಪ್ರಾಡಕ್ಟ್ ಮಾಡುದು ಚಕ್ಕುಲಿ, ಅದೆಲ್ಲ ಹೋಗಿದೆ. ಇನ್ನೆಲ್ಲ ಹಾಗೆ ಆಗ್ಬೇಕಷ್ಟೇ. ನಮ್ಗೆ ಮುಂದಿನ ಜೀವನಕ್ಕೆ ಅದೇ, ಎಲ್ಲದಕ್ಕೂ ಜೀವನ ಮಾಡ್ಬೇಕಂದ್ರೆ ಅದೇ ಇರೋದು. ತೋಟ ಅಂತ ಇದೆ, ಅದು ಅಷ್ಟಕ್ಕಷ್ಟೇ. ಹಾಗೆ ಇನ್ನು ಜೀವನ ಮಾಡಬೇಕಾದ್ರೆ ಬೇಕರಿ ನಮಗೆ ಹೊಸತಾಗಿ ಸ್ಟಾರ್ಟ್ ಆಗಬೇಕು, ಮನೆ ಆಗಬೇಕು. ನಿನ್ನೆ ರಾತ್ರಿ ಸುರಿದಂತ ಭಾರಿ ಮಳೆಗೆ 34ನೇ ನೆಕ್ಕಿಲಾಡಿಯ ಆನೆಬೈಲಿನಲ್ಲಿ ಮನೆ ಮೇಲೆ ಗುಡ್ಡ ಕುಸಿತ ಆಗಿದೆ. ಗುಡ್ಡ ಕುಸಿದ ರಭಸಕ್ಕೆ ಮನೆ ಸಂಪೂರ್ಣ ಹಾನಿಯಾಗಿದ್ದು, ಇದೀಗ ಅಲ್ಲಿ ಬಿದ್ದಿರುವಂತ ಮಣ್ಣನ್ನ ಜೆಸಿಬಿ ಯಂತ್ರದ ಮೂಲಕ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ ದೊಡ್ಡ ಸೌಂಡ್ ಆಯ್ತು 4 ಗಂಟೆ ಅಷ್ಟೊತ್ತಿಗೆ. ನಾವೆಲ್ಲ ಮಲಗಿದ್ದೆವು, ಒಳ್ಳೆ ನಿದ್ರೆಯಲ್ಲಿದ್ದೆವು. ಆಗ ಸಡನ್ ಆಗಿ ಮರ ಮುದ್ದಾಗಿ ಸೌಂಡ್ ಆಯಿತು. ಸೌಂಡ್ ಆಗಿ ಚಾಪೆಯಿಂದ ಹೇಳ್ಬೇಕಾದ್ರೆ ಹೇಳಲಿಕ್ಕೂ ಟೈಮ್ ಇರಲಿಲ್ಲ. ಬಂದು ಬಾಗಿಲು ತೆಗಿಬೇಕಾದ್ರೆ ಅಂಗಳದಲ್ಲಿ ನಿಲ್ಲಿಸಿದ ಕಾರು ಬಂದು ಬಾಗಿಲಲ್ಲಿ ಬಂದು ನಿಂತಿತ್ತು. ಏನು ಮಾಡ್ಲಿಕ್ಕೆ ಆಗಲಿಲ್ಲ. ನಾವು 2 ಸಣ್ಣ ಮಕ್ಕಳು, ಅತ್ತೆ ಪ್ರಾಯ ಆಗಿದೆ, ಮತ್ತು ನಾನು, ನನ್ನ ಯಜಮಾನರು. ಮತ್ತೆ ಎಂತ ಮಾಡಿದೆ, ಫೋನ್ ಮಾಡಿದ್ರು ಬರಲಿಕ್ಕೂ ಆಗೋದಿಲ್ಲ ಅವರಿಗೆ. ನೀರಲ್ಲಿ ಫುಲ್ ತೋಡು ಮಣ್ಣು ಬಿದ್ದು ಫುಲ್ ಬಂದಾಯಿತು. ಎಲ್ಲ
ತೋಟಕ್ಕೆ ನೀರು ನುಗ್ಗಿ ಅವರಿಗೂ ಬರ್ಲಿಕ್ಕೆ ಆಗುದಿಲ್ಲ, ನಮಗೂ ಹೋಗ್ಲಿಕ್ಕೆ ಆಗುದಿಲ್ಲ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮನೆಯೆಲ್ಲ ಬಾಗಿಲ ಹತ್ರ ಬಂದು ಮತ್ತೆ ಪ್ರಾಣಿ ಇದೆಲ್ಲ ಮನೆಗೆ ಸ್ವಲ್ಪ ಹಾನಿಯಾಗಿದೆ. ಬಟ್ಟೆ ಬರೆ ಎಲ್ಲ ಹೋಗಿದೆ ಅಂತ ಇಲ್ಲ. ಈಗ ಮಕ್ಕಳನ್ನೆಲ್ಲ ಅಜ್ಜಿ ನನಗೆ ಕಳಿಸಿದ್ದೇನೆ, ಅತ್ತೆ ಸಹ ಅವರ ಮಗಳ ಮನೆಗೆ ಹೋಗಿದ್ದಾರೆ. ಈಗ ನಾವು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಸರ್ಕಾರದಿಂದ ನೀವು ಮನವಿ ಮಾಡ್ತಾ ಇರೋದು ಅದೇ ನನಗೊಂದು ಮನೆ ಆಗ್ಬೇಕು. ಇಲ್ಲಿ ಆದಷ್ಟು ಬೇಗ ಇಲ್ಲಿ ನಿಲ್ಲುವಾಗಿಲ್ಲ, ಧೈರ್ಯ ಇಲ್ಲ, ಇನ್ನು ನಿಲ್ಬೋದು ಏನಾಗ್ಲಿಕ್ಕಿಲ್ಲ ಅಂತ ಆ ಧೈರ್ಯ ಇಲ್ಲ. ಇಲ್ಲಿ ಮನೆ ಕಟ್ಟಲಿಕ್ಕೆ ಸದ್ಯಕ್ಕೆ ನಿಮಗೆ ಮನೆಯದು ವ್ಯವಸ್ಥೆ ಆಗಬೇಕು. ಶಾಲೆಗೆ ಹೋಗುವ ಮಕ್ಕಳಿದ್ದಾರೆ, ಅವರಿಗೊಂದು ವ್ಯವಸ್ಥೆ ಆಗಬೇಕು. ತುಂಬಾ ಕಷ್ಟ ಆಗ್ತದೆ, ಸಣ್ಣ ಮಕ್ಕಳು ಸಹ. ಹೌದು, ಯಾರು ಇಲ್ಲದಾಗ ನಾವು ಯಾರು ಇಲ್ಲದಿರುವಾಗ ಯಾರು ಒಬ್ಬೊಬ್ಬರೇ ನಿಲ್ಲಿಕ್ಕೂ ಸಾಧ್ಯ ಇಲ್ಲ. ಮಕ್ಕಳನ್ನು ಹಿಡ್ಕೊಂಡು ಬೊಬ್ಬೆ ಹಾಕಿದ್ರೆ ಯಾರಿಗೂ ಕೇಳಿಲ್ಲ. ಇವತ್ತು ಬೆಳಿಗ್ಗೆ ಹೀಗೆ ಆಗದಿದ್ರೆ ಕಾರ್ಯ ಇಲ್ಲ ಅಂತ ಆಗ್ತಿದ್ರೆ ನಾವು ಹೋಗ್ತಿದ್ದೆವು, ಯಾರಿಗೂ ಗೊತ್ತೇ ಇಲ್ಲ, ಜೀವವೇ ಹೋಗ್ತಿತ್ತು, ನಾವು ಸಿಕ್ತಿರ್ಲಿಲ್ಲ. ದೊಡ್ಡ ಘಟನೆ ಆಗ್ತಿತ್ತು. ಹೌದು. ಈಗ ಆ ಮಣ್ಣು ಇದು ಧರೆ ಕುಸಿದಂತ ರಭಸಕ್ಕೆ ಮನೆ ಸಂಪೂರ್ಣ ನಾಶ ಆಗಿದೆ. ಈಗ ಏನೋ 1, 2, 3 ಕಲ್ಲು ಸಿಗ್ಬೋದು, 4 ಹಂಚು ಸಿಗ್ಬೋದು, ಬಿಟ್ರೆ ಡ್ರೆಸ್ ಸಮೇತ ಹೋಗಿದೆ ನಿಮ್ದು. ನಮ್ದು ಜೀವನ ಬೇಕರಿಯಲ್ಲಿ ನಾವು ತಿಂಡಿ ಮನೆಯಲ್ಲಿ ಹೋಮ್ ಪ್ರಾಡಕ್ಟ್ ಮಾಡುದು ಚಕ್ಕುಲಿ, ಅದೆಲ್ಲ ಹೋಗಿದೆ. ಇನ್ನೆಲ್ಲ ಹಾಗೆ ಆಗ್ಬೇಕಷ್ಟೇ. ನಮಗೆ ಮುಂದಿನ ಜೀವನಕ್ಕೆ ಅದೇ, ಎಲ್ಲದಕ್ಕೂ ಜೀವನ ಮಾಡ್ಬೇಕಂದ್ರೆ ಅದೇ ಇರೋದು. ತೋಟ ಅಂತ ಇದೆ, ಅದು ಅಷ್ಟಕ್ಕಷ್ಟೇ. ಹಾಗೆ ಇನ್ನು ಜೀವನ ಮಾಡಬೇಕಾದ್ರೆ ಬೇಕರಿ ನಮಗೆ ಹೊಸತಾಗಿ ಸ್ಟಾರ್ಟ್ ಆಗಬೇಕು, ಮನೆ ಆಗಬೇಕು. ನಿನ್ನೆ ರಾತ್ರಿ ಸುರಿದಂತ ಭಾರಿ ಮಳೆಗೆ 34ನೇ ನೆಕ್ಕಿಲಾಡಿಯ ಆನೆಬೈಲಿನಲ್ಲಿ ಮನೆ ಮೇಲೆ ಗುಡ್ಡ ಕುಸಿತ ಆಗಿದೆ. ಗುಡ್ಡ ಕುಸಿದ ರಭಸಕ್ಕೆ ಮನೆ ಸಂಪೂರ್ಣ ಹಾನಿಯಾಗಿದ್ದು, ಇದೀಗ ಅಲ್ಲಿ ಬಿದ್ದಿರುವಂತ ಮಣ್ಣನ್ನ ಜೆಸಿಬಿ ಯಂತ್ರದ ಮೂಲಕ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಇಡೀ ದಿನ ರಾತ್ರಿ ಸುರಿದಂತ ಮಳೆಗೆ ಇಂದು ಮುಂಜಾನೆ 4 ಗಂಟೆ ಸುಮಾರಿಗೆ 34ನೇ ನೆಕ್ಕಿಲಾಡಿಯ ಆನೆಬೈಲಿನಲ್ಲಿ ಮನೆಯೊಂದರ ಮೇಲೆ ಬೃಹತ್ತಾಕಾರದ ಗುಡ್ಡವನ್ನು ಕುಸಿತಗೊಂಡು ಮನೆ ಸಂಪೂರ್ಣ ಹಾನಿಯಾಗಿದೆ. ಇದೀಗ ನಾವು ಆ ಮನೆಗೆ ಹಾನಿಯಾದಂತಹ ಪ್ರದೇಶದಲ್ಲಿದ್ದೇವೆ. ಇಲ್ಲಿಯ ದೃಶ್ಯಗಳನ್ನ ನೀವು ನಮ್ಮ ಸ್ಕ್ರೀನ್ ನಲ್ಲಿ ನೋಡಬಹುದು. ಯಾವ ರೀತಿಯಾಗಿದೆ ಮನೆಯ ವಸ್ತುಗಳಾಗಿರ್ಬೋದು, ಮೆಣಸುರುಬ್ಬೋ ಕಲ್ಲಾಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ಎಲ್ಲವೂ ಚೆಲ್ಲಾಪಿಲ್ಲಿಯಾಗಿದೆ. ಸಂಪೂರ್ಣವಾಗಿ ಮನೆಗೆ ಹಾನಿಯಾಗಿದೆ. ಮನೆ ಸಂಪೂರ್ಣವಾಗಿ ಹಾನಿಗೀಡಾಗಿ ಮನೆ ಮಂದಿ ಸಮೇತ ಬೇರೆ ಬೇರೆ ಮನೆಗಳಿಗೆ ಈಗ ಶಿಫ್ಟ್ ಆಗಿದ್ದಾರೆ. ಕ್ಯಾಮರಾಮನ್ ಚಿಂತನ್ ಜೊತೆ